ನಮಸ್ಕಾರ ಸ್ನೇಹಿತರೆ, ಬ್ರೆಜಿಲ್ನ ಕ್ಯಾಂಡಿಡೋಗೊಡ ಎಂಬ ಸಣ್ಣ ಪಟ್ಟಣದಲ್ಲಿ ಹಲವಾರು ಅವಳಿ ಮಕ್ಕಳು ಜನಿಸಿರುವಂತಹ ಘಟನೆಯೊಂದು ಈ ಹಿಂದೆ ಪ್ರಚಲಿತವಾಗಿತ್ತು. ಇದೀಗ ಕೇರಳದ ಮಲಪ್ಪುರಂ ಜಿಲ್ಲೆಯ ಕೊಡಿನಿ ಗ್ರಾಮದಲ್ಲಿ ಸುಮಾರು 2,500ರಿಂದ 3,000 ಕುಟುಂಬಗಳಿವೆ. ಈ ಕುಟುಂಬಗಳಲ್ಲಿ ಸುಮಾರು 400ಕ್ಕೂ ಅಧಿಕ ಅವಳಿ ಜವಳಿಗಳಿದ್ದಾರೆ. ತ್ರಿವಳಿಗಳು ಕೂಡ ಇದ್ದಾರೆ. ಹಾಗಾಗಿ ಈ ಊರನ್ನ ಟ್ವಿನ್ ಟೌನ್ ಎಂದೇ ಕರೆಯಲಾಗುತ್ತದೆ. ವೀಕ್ಷಕರೇ, ಸಾಮಾನ್ಯವಾಗಿ ಅವಳಿ ಜವಳಿ ಹುಟ್ಟಲು ಅನುವಂಶೀಯ ಕಾರಣವೂ ಇರುತ್ತದೆ. ಆದರೆ ಇಲ್ಲಿ ಇದೊಂದೇ ಕಾರಣ ಅಂತ ಹೇಳಲು ಸಾಧ್ಯವೇ ಇಲ್ಲ. ಯಾಕಂದ್ರೆ ಈ ಊರಿನ ಜನ ಹೇಳುವ ಪ್ರಕಾರ 1949ರಿಂದಲೇ ಇಲ್ಲಿ ಅವಳಿ ಮಕ್ಕಳ ಜನನವಾಗುತ್ತಿದೆಯಂತೆ. ಈ ಊರಿನವರು ಮಾತ್ರವಲ್ಲದೆ ಹೊರಗಿನ ಊರಿನಿಂದ ವಿವಾಹವಾಗಿ ಬಂದವರು, ಅಲ್ಲದೆ ಗ್ರಾಮದ ಹೆಣ್ಣು ಮಕ್ಕಳನ್ನ ಬೇರೆ ಗ್ರಾಮದ ಹುಡುಗರಿಗೆ ಕೊಟ್ಟು ಮದುವೆ ಮಾಡಿದ್ರೂ ಕೂಡ ಅವಳಿ ಮಕ್ಕಳೇ ಹುಟ್ಟುತ್ತಿದ್ದಾರಂತೆ. ಅಲ್ಲದೆ ಬೇರೆ ಊರಿನಿಂದ ಬಂದು ಇಲ್ಲಿ ನೆಲೆಸಿರುವಂತಹ ದಂಪತಿಗೂ ಕೂಡ ಅವಳಿ ಜವಳಿ ಮಕ್ಕಳು ಹುಟ್ಟಿದ್ದಾರೆ. ಹಾಗಾದ್ರೆ ಈ ಅದ್ಭುತಕ್ಕೆ ನಿಜವಾದಂತಹ ಕಾರಣ ತಿಳಿಯುವ ಮುನ್ನ ನೀವಿನ್ನೂ ಕೂಡ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಬಟನ್ ಅನ್ನ ತಪ್ಪದೇ ಒತ್ತಿ. ಪ್ರಿಯ ವೀಕ್ಷಕರೇ, ಈ ಊರಿನ ಹಿರಿಯರ ಪ್ರಕಾರ ಇಲ್ಲಿನ ನೀರು ವಾತಾವರಣ ಇಂತಹ ಒಂದು ವಿಸ್ಮಯಕ್ಕೆ ಕಾರಣವಾಗಿರಬಹುದು ಅಂತ ಹೇಳ್ತಾರೆ. ಆದರೆ ನೀರು ವಾತಾವರಣ ಮಾತ್ರ ಇದಕ್ಕೆ ಕಾರಣವಾಗಿದ್ರೆ ಈ ಊರಿನ ಪಕ್ಕದ ಊರಿನಲ್ಲಿ ಇಲ್ಲಿನಂತೆ ಯಾಕೆ ಅವಳಿ ಜವಳಿ ಮಕ್ಕಳು ಹುಟ್ಟುತ್ತಿಲ್ಲ ಎಂಬ ಪ್ರಶ್ನೆ ಹಲವರನ್ನ ಕಾಡ್ತಾ ಇದೆ. ಪ್ರಿಯ ವೀಕ್ಷಕರೇ, ಇವ್ಯಾವುದಕ್ಕೂ ಇನ್ನೂ ಕೂಡ ನಿಖರವಾದಂತಹ ಉತ್ತರ ಸಿಕ್ಕಿಲ್ಲ. ಸದ್ಯದವರೆಗೆ ವಿಜ್ಞಾನಿಗಳಿಗೂ ಕೂಡ ಈ ರಹಸ್ಯವನ್ನ ಭೇದಿಸಲು ಸಾಧ್ಯವಾಗಿಲ್ಲ. ಆದರೆ ಒಂದಲ್ಲ ಒಂದು ದಿನ ವಿಜ್ಞಾನಿಗಳು ಈ ರಹಸ್ಯವನ್ನ ಕಂಡುಹಿಡಿಯಲಿದ್ದಾರೆ. ಆ ದಿನಕ್ಕಾಗಿ ಸ್ವತಃ ಕೊಡಿನಿಯ ಜನರು ಮಾತ್ರವಲ್ಲ, ಎಲ್ಲರೂ ಕೂಡ ಕಾತರದಿಂದ ಕಾಯ್ತಾ ಇದ್ದಾರೆ ಅಂತ ಹೇಳಲಾಗಿದೆ. ವೀಕ್ಷಕರೇ, ಈ ಪ್ರಕೃತಿಯ ಕೆಲವೊಂದು ವಿಸ್ಮಯ ಬೆಳವಣಿಗೆಗೆ ಉತ್ತರ ಸಿಗೋದು ತುಂಬಾನೇ ಕಷ್ಟ. ಆದರೂ ಇಂತಹ ಒಂದು ಅದ್ಭುತವಾದಂತಹ ಶಕ್ತಿಯನ್ನ ನಮ್ಮ ಪ್ರಕೃತಿ ಮಾತೆಯು ತನ್ನಲ್ಲಿ ಇಟ್ಟುಕೊಂಡಿರುವುದು ನಿಜಕ್ಕೂ ಅಚ್ಚರಿಯ ವಿಚಾರ. ವೀಕ್ಷಕರೇ, ಈ ಮಾಹಿತಿ ಇಷ್ಟವಾದರೆ ದಯವಿಟ್ಟು ಕಾಮೆಂಟ್ ಮಾಡಿ, ಲೈಕ್ ಮಾಡಿ. ಮತ್ತಷ್ಟು ಇಂಟ್ರೆಸ್ಟಿಂಗ್ ಮಾಹಿತಿ ಜೊತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.